ಪ್ರತಿಯೊಬ್ಬ ಭಾರತೀಯ ಒಂದಲ್ಲ ಒಂದು ರೀತಿಯಲ್ಲಿ ತೆರಿಗೆಗಳನ್ನ ಪಾವತಿಸ್ತಾನೆ. ಅದು ಭಾರತೀಯರ ಕರ್ತವ್ಯ ಕೂಡ. ಅದೇ ತೆರಿಗೆ ಹಣದಿಂದ ನಮ್ಮ ದೇಶ, ನಮ್ಮ ರಾಜ್ಯ ಅಭಿವೃದ್ಧಿಯನ್ನ ಪಡೆಯುತ್ತೆ. ಆದ್ರೆ ಕೆಲವೊಂದು ಪರಿಸ್ಥಿತಿಗಳನ್ನ ನೋಡಿದ್ರೆ ನಾವು ಕಟ್ಟಿದ ತೆರಿಗೆ ಹಣ ಯಾರನ್ನ ಅಭಿವೃದ್ಧಿ ಪಡಿಸುತ್ತಿದೆ ಅಂತ ಪ್ರಶ್ನೆಗಳು ಉದ್ಭವಿಸುತ್ತೆ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರುವ ಈ ದೃಶ್ಯ ಕಡಬ ತಾಲೂಕು ಬಳ್ಪ ಗ್ರಾಮದ ಅರ್ಗುಡಿ ಕುಶಾಲಪ್ಪ ಗೌಡ ಅವರ ಮನೆ. ಇವರು ವಿದ್ಯುತ್ ಸಂಪರ್ಕ ಇಲ್ಲದೆ ಪರದಾಡುವ ಕುಶಾಲಪ್ಪ ಗೌಡರ ಕುಟುಂಬದವರು. ಅರ್ಗುಡಿ ಮನೆಯಲ್ಲಿ ಕುಶಾಲಪ್ಪ ಗೌಡ, ಪತ್ನಿ ಕಮಲ ಹಾಗೂ ಇಬ್ಬರು ಗಂಡು ಮಕ್ಕಳು ವಾಸ ಮಾಡ್ತಾ ಇದ್ದಾರೆ. ದೊಡ್ಡ ಮಗ 10ನೇ ತರಗತಿಯಲ್ಲಿ ಹಾಗೂ ಎರಡನೇ ಮಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಡೀಸೆಲ್ ಬಳಸಿ ಕಾರು ಲಾರಿ ಓಡಿಸೋದಾದ್ರೆ ಇಲ್ಲಿ ಮಾತ್ರ ರಾತ್ರಿ ವೇಳೆ ಡೀಸೆಲ್ ಬಳಸಿ ಓದಬೇಕಾದ ಪರಿಸ್ಥಿತಿ. ತಿಂಗಳಿಗೆ 6 ಲೀಟರ್ ಡೀಸೆಲ್ ಬಳಕೆ ಮಾಡುತ್ತಿದೆ ಈ ಕುಟುಂಬ. ಶಾಲೆಗೆ ಹೋಗುವ ಮಕ್ಕಳಿಗೆ ಇದರಿಂದ ದೊಡ್ಡ ಸಮಸ್ಯೆಯೇ ಎದುರಾಗಿದೆ. ಡೀಸೆಲ್ ದೀಪದಿಂದ ಬರುವ ಹೊಗೆಯಿಂದ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದೆ. ಬರೋಬ್ಬರಿ 47 ವರ್ಷಗಳಿಂದ ಈ ಕುಟುಂಬ ವಿದ್ಯುತ್ ಸಂಪರ್ಕ ಇಲ್ಲದೆ ಬರೀ ದೀಪದ ಬೆಳಕಿನಲ್ಲೇ ಬದುಕು ಸಾಗಿಸ್ತಿದೆ. ಈ ಮಧ್ಯೆ ಕೊರೋನಾ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ತರಗತಿ ನಡೆಯುತ್ತಿರುವಾಗ ಯಾವುದೇ ಸೌಲಭ್ಯ ಇಲ್ಲದೆ ಈ ವಿದ್ಯಾರ್ಥಿಗಳು ಅದೆಷ್ಟು ಕಷ್ಟಪಟ್ಟಿದ್ದಾರೆ ಎಂದರೆ ಆ ದೇವರೇ ಬಲ್ಲ. ಇಷ್ಟೆಲ್ಲ ಆದ್ರೂ ಪಾಪ ಕುಶಾಲಪ್ಪ ಗೌಡ್ರು ಸುಮ್ಮನೆ ಕೂತಿಲ್ಲ. ಮಕ್ಕಳು ನನ್ನ ಹಾಗೆ ಕೂಲಿ ನಾಲಿ ಮಾಡಿ ಜೀವನ ಮಾಡಬಾರ್ದು ಎಂದು ಇಲಾಖೆಗಳಿಗೆ ಸುಮಾರು 15 ಬಾರಿ ಮನವಿ ಮಾಡಿದ್ದಾರೆ. ಆದ್ರೆ ಇನ್ನೂ ಕೂಡ ಮನೆಗೆ ವಿದ್ಯುತ್ ಬಂದಿಲ್ಲ. ಯಾರೋ ಕತರ್ರ ಕದೀಮರು ನಿಮಗೆ ವಿದ್ಯುತ್ ಬಂದಿದೆ ಎಂದು ಕುಶಾಲಪ್ಪ ಅವರಿಂದ 1200 ರೂಪಾಯಿ ಪೀಕಿಸಿದ್ದಾರೆ. ಇನ್ನೇನು ವಿದ್ಯುತ್ ಸಂಪರ್ಕ ಬಂದೇ ಬಿಡುತ್ತೆ, 1200 ರೂಪಾಯಿ ಪಾವತಿ ಮಾಡಿದ್ದೇನೆ ಎನ್ನುತ್ತಾರೆ ಕುಶಾಲಪ್ಪ ಗೌಡ ಅವರು. ಲೈನ್ ಆಚೆ ಈಚೆ ಯಾರು ಕೊಡೋದಿಲ್ಲ. ಆದ ಕಾರಣ ಸೀಮೆಣ್ಣೆ ಮಕ್ಕಳಿಗೆ ಕಲಿಸಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗುತ್ತದೆ. ಹಾಗಾಗಿ ಇದು ಕರೆಂಟ್ ವ್ಯವಸ್ಥೆ ಮಾಡಬೇಕು ನಾನು ಕೇಳಿದೆ. 10-15 ಸಲ ಕೊಟ್ಟಿದ್ದೆ, 4 ಸಲ ಕೊಟ್ಟಿದ್ದು ನನ್ನ ಕೈಯಲ್ಲಿ ಉಂಟು. ಉತ್ತರ ಬಂದರು ಮತ್ತೆ ಎಲ್ಲ ಬಂದರು, ಅವರು ಆಕ್ಷೇಪಣೆ ಹಾಕಿದ್ದಾರೆ. ಅದು ನಾವು ತೋಟ ಮಧ್ಯದಲ್ಲಿ ಹೋಗಬಾರದು, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗೆ ಈಗ ಉಂಟು. ಸೀಮೆಣ್ಣೆಯೂ ಸಿಕ್ಕೋದು ಇರೋದು 2 ಸೆಟ್ರು, ಆಚೆ ಮನೆಯವರು ಈಚೆ ಮನೆ. ತೋಟಕ್ಕೆ ಹೋಗ್ಲಿಕ್ಕೆ ಗಂಬ ತೆಗೆದು ಏನು ತಗೊಳ್ಳೋಕೆ ಆಗೋದಿಲ್ಲ, ಲೈನ್ ಕೊಟ್ಟರೆ ಅದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡೋದು, ಹಾಗೆ ನಾನು ಇದೆಲ್ಲ ಏನಾದ್ರು ಮಕ್ಕಳ ಅಭ್ಯಾಸ ಒಂದು ಬೇಕಲ್ಲ. ಸೀಮೆಣ್ಣೆ ಸಿಗೋದಿಲ್ಲ. ಈಗ ಡೀಸೆಲ್ ದೀಪದಲ್ಲಿ ಬರೆಯುವುದು ಓದುವುದು ಇಲ್ಲಿ ಅಲ್ಲಿ ಏನು ಅವರು ಕಲಿಬೇಕಲ್ಲ, ಬರಿಬೇಕಲ್ಲ. ಅವರು ಹೊಗೆ ಎಂತ ಆಗುತ್ತದೆ. ಒಬ್ಬ 8ನೇ ಕ್ಲಾಸ್ ಪಂಚಾಯತ್ ಸ್ಕೂಲಿಗೆ ಹೋಗ್ತಾರೆ. ಯಾರ ಮನೆಯಲ್ಲಿ ತಗೊಳ್ಳೋಕೆ ಇಲ್ಲಿ ಪವರ್ ಬ್ಯಾಂಕ್ನಲ್ಲಿ ಚಾರ್ಜ್ ಮಾಡೋದು ಮಕ್ಕಳು. ನಾನು ಕೆಲಸ ಹೋದಲ್ಲಿ ತಗೊಳ್ಳಿ, ಕೆಲಸ ಹೋಗಿ ಮನೆಯಲ್ಲಿ ಇಡುವುದು. ಅಲ್ಲಿ ತಂದು ಇಲ್ಲಿ ಪವರ್ ಬ್ಯಾಂಕ್ ಚಾರ್ಜ್ ಮಾಡಿ ಬೆಳಿಗ್ಗೆ ನಾನು ಹೋಗೋ ಅದನ್ನು ಇಟ್ಕೊಂಡು ಹೋಗ್ತೇನೆ. ಇಲ್ಲಿ ಮಾಡಿ 74ರಲ್ಲಿ ಇಲ್ಲಿ ಮಾಡಿದ್ದು. 74ರಲ್ಲಿ ಇಲ್ಲಿ ಇದು ಅದರ ಮೇಲೆ 48 ವರ್ಷ ಇಷ್ಟವರೆಗೆ ವಿದ್ಯುತ್ ಇಲ್ಲದ ಮನೆ ನಂದು ಒಂದಿತ್ತು. ಎಲ್ಲ ಕಡೆ ಎಲ್ಲ ಇದೆಲ್ಲ ಉಂಟು, ಎಲ್ಲ ಸಂಪರ್ಕ ಉಂಟು. ನನ್ನ ಮನೆ ಒಂದು ಬಲ್ಪ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಯಾಕೆ ಈ ಲೈನ್ ಮ್ಯಾನ್ ಮತ್ತೆ GI ಹತ್ರ ಎಲ್ಲ ಹೇಳ್ತಾರೆ. ಅವರು ಹೇಗೆ ಹೇಳ್ತಾರೆ, ಅವರು ಹೇಗೆ ಹೇಳ್ತಾರೆ, ಅವರು ಆಗೋದಿಲ್ಲ ಅಂತ ಅವರು ಹೇಳಿ. ಮತ್ತೆ ನಾನೇನು ಮಾಡೋದು, ನಾನು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ಬೇಕು. ಇಲ್ಲಿ ಸಮಸ್ಯೆ ಇದೆ. ಇಲಾಖೆಗಳಿಗೆ ಯಾಕೆ ಸಂಪರ್ಕ ನೀಡಲು ಸಾಧ್ಯ ಆಗುತ್ತಿಲ್ಲ ಎಂದು ವಿಚಾರಿಸಿದಾಗ ನೆರೆಕರೆ ಶ್ರೀಮಂತರ ಕರಾಮತ್ತಿರೋದು ಕಾಣುತ್ತದೆ. ಇಲ್ಲಿ ಕುಶಾಲಪ್ಪ ಗೌಡ ಅವರಿಗೆ 75 ಸೆನ್ಸ್ ಜಾಗ ಇದೆ ಹಾಗೂ ಮನೆ ಕೂಡ ಇದೆ. ಮನೆಯ 4 ಬದಿಗಳಲ್ಲಿ ಇವರ ಭೂಮಿಯ ಅಕ್ಕಪಕ್ಕದವರ ಭೂಮಿ ಇದ್ದು ಅಡಿಕೆ ತೋಟ ಮಾಡಿದ್ದಾರೆ. ಇವರ ಮನೆಯ ಸ್ವಲ್ಪವೇ ದೂರದಲ್ಲಿ ವಿದ್ಯುತ್ ಕಂಬ ಇದ್ದು ಅಲ್ಲಿಂದ ಕುಶಾಲಪ್ಪ ಗೌಡ ಅವರ ಮನೆಗೆ ವಿದ್ಯುತ್ ಬರಲು 4 ಕಂಬ ಬೇಕಾಗಿದೆ. ಇವರಿಗೆ ವಿದ್ಯುತ್ ಸಂಪರ್ಕ ನೀಡಲು ಅಕ್ಕಪಕ್ಕದವರ ತೀವ್ರ ವಿರೋಧವಿದೆಯಂತೆ. ಕುಶಾಲಪ್ಪ ಗೌಡ ಅವರು ಅಡಿಕೆ ತೋಟದ ಮಧ್ಯೆ ಏನೂ ತೊಂದರೆ ಆಗದ ಹಾಗೆ ವಿದ್ಯುತ್ ತಂತಿ ಎಳೆದುಕೊಳ್ಳುತ್ತೇನೆ ಎಂದರು. ಅಕ್ಕಪಕ್ಕದವರು ಬಿಡ್ತಾನೇ ಇಲ್ಲ. ಬಂದು ಮತ್ತೆ ಜೈ ಮತ್ತೆ ಕನೆಕ್ಟ್ನವರು ಎಲ್ಲ ಬಂದು ಮಾತಾಡ್ತಾರೆ. ಇವರು ಕೊಡ್ಲಿಲ್ಲ. ಅವ್ರ ಹತ್ರ ಕೇಳಿದ್ದಾರೆ. ಅವರ ಆಕ್ಷೇಪಣೆ ಉಂಟಿದ್ದು ಅವರಿಗೂ ಹೇಳುವುದಾಗಿ, ಪಂಚಾಯತಿಗೂ ಹೇಳುವ ಅವರು ಹೇಳುವುದಾಗಿ. ಅವರ ಆಕ್ಷೇಪಣೆ ನಾವೇನು ಮಾಡ್ಕೊಂಡು ಅವ್ರಿಗೆ ಹೇಳ್ತಾರೆ. 75 ಸೆನ್ಸ್ ಕೃಷಿ, 2 ಇದು ತೆಂಗಿನ ಮರ 4 ಮತ್ತೆ 2 ಗೇರು ಬೀಜ ಮರಗಳು ಎಷ್ಟು. ನೀರಿಗೂ ಸ್ವಲ್ಪ ಆಗಿ ಅವರು ಬಾವಿ ಕುಡಿಲಿಲ್ಲ ಸಿಕ್ಕುವುದು. ಕೂಲಿ ಕೆಲಸ ಮಾಡೋದು. ಜೀವನ ಸಮಯಕ್ಕೂ ಎಲ್ಲ ಹೊರಗೆ ಕೂಲಿ ಕೆಲಸ ಹೋಗಿ ಈ ಮಕ್ಕಳಿಗೆ ಶಾಲೆ ಕೆಲಸವರು, ಮನೆಗೆ ಊಟಕ್ಕೆ ಎಲ್ಲ ಹಾಗೆ ಹೋಗೋದು. ಸಂಪಾದನೆ ನನಗೇನಿಲ್ಲ. ಹೊರಗೆ ಕೆಲಸ ಮಾಡಿ ಬಂದ್ರೆ ಅದು ವಿದ್ಯುತ್ ಇಲ್ಲ. ಎಲ್ಲದ ಮಕ್ಕಳಿಗೆ ಇದು ಯಾವ್ಬೇಕು, ಯಾವ್ದು ಎಣ್ಣೆ ಮನೆಗೆ ತರಬೇಕು ಎಲ್ಲ ಅದನ್ನ ಕೊಟ್ಟಿದ್ದೇನೆ. ಎಲ್ಲ ಮೆಸ್ಕಾಮಿ ಕೊಟ್ಟಿದ್ದೇನೆ. ಈಗ ಒಂದ್ಸಲ ಬೆಳ್ಳಾರಿಯಲ್ಲಿ ಹೋಗಿ ಕೊಟ್ಟಿದ್ದೇನೆ. ನಾನು ಕೂಲಿ ಕೆಲಸಕ್ಕೆ ಹೋಗಿ ಮಕ್ಕಳನ್ನು ಎಲ್ಲ ಸಹಾಯ ಕೆಲಸ ಮಾಡಿ
ಹಿಡಿದು ಮಕ್ಕಳನ್ನು ಕಳಿಸಬೇಕು. ಇದಾಗ ನಾನು ಕೂಲಿ ಕೆಲಸಕ್ಕೂ ಹಾಗೆ ನನ್ನ ಮಕ್ಕಳು ಹಾಗೆ ಆಗಬಾರದು. ಎಲ್ಲ ಕಲಿತು ಕರೆಕ್ಟ್ ವ್ಯವಸ್ಥೆ ಕೊಟ್ಟು ಅವರು ಇದನ್ನು ಹಾಗೆ ಇದು ಮಾಡಬೇಕು. ನಾನು ಅಧಿಕಾರಿ ಹತ್ರ ಒಂದು ಮನವಿ ಆದಷ್ಟು ಬೇಗ ನನಗೆ ವಿದ್ಯುತ್ ಮಾಡಿಕೊಡಿ. ಈ ಮಕ್ಕಳು ಅದನ್ನು ಎಲ್ಲ ನೃತ್ಯ ಮಾಡಲಿ, ತರಲಿ, ಹಾಗೆ ವಿದ್ಯಾಭ್ಯಾಸ ಮಾಡಲಿ. ನನ್ನ ಹಾಗೆ ಕೂಲಿಗಳನ್ನು ಹೌದು ಬೇಡ ನನ್ನ ಅನುಭವ. ಈ ಕಡೆ ಇಲಾಖೆಯಿಂದಲೂ ಸಂಪರ್ಕ ನೀಡಲು ಆಗದೆ ಮನನೊಂದು ಮಾಧ್ಯಮದ ಮೊರೆ ಬಂದ ಕುಶಲಪ್ಪ ಗೌಡ್ರು ಹೇಳೋದು ಹೀಗೆ: ನಾನು ಕೂಲಿ ನಾಲಿ ಮಾಡಿ ಜೀವನ ಮಾಡಿದ್ದೇನೆ ಹಾಗೂ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳು ಹಾಗೆ ಆಗ್ಬಾರ್ದು, ಒಳ್ಳೆ ಓದಿ ವಿದ್ಯಾವಂತರಾಗಬೇಕು ಎಂಬುದೇ ತನ್ನ ಮನದಾಸೆ ಎಂದು ತಮ್ಮ ಮನದಾಳದ ನೋವನ್ನ ಹೇಳಿಕೊಂಡಿದ್ದಾರೆ. ಕುಶಾಲಪ್ಪ ಗೌಡ ಅವರ ಧರ್ಮಪತ್ನಿ ಕಮಲಾ ಅವರು ಹೇಳೋದು: ನಾನು ಬೀಡಿ ಕಟ್ಟಿ ಮನೆಗೆ ಬೇಕಾದ ವಸ್ತುಗಳನ್ನು ತರುತ್ತೇನೆ. ಮದುವೆಯಾಗಿ 17 ವರ್ಷದಿಂದ ವಿದ್ಯುತ್ ಇಲ್ಲದೆ ತೀರಾ ಕಷ್ಟ ಆಗಿದೆ. ಈ ಭಾಗದಲ್ಲಿ ಚಿರತೆಯಂತ ಕಾಡು ಪ್ರಾಣಿಗಳಿದ್ದು ರಾತ್ರಿ ವೇಳೆ ಎಲ್ಲಿಯಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಥವಾ ಮನೆ ಹತ್ರ ಬಂದ್ರೆ ನಾವು ಏನು ಮಾಡೋದು ಅಂತ ಗೊತ್ತಾಗಲ್ಲ ಎಂದು ತಮ್ಮ ಕಷ್ಟವನ್ನ ಹೇಳಿಕೊಂಡಿದ್ದಾರೆ. ಮಗ ಅಂತೂ ನನಗೆ ಓದಲು ಕಷ್ಟ ಆಗ್ತಿದೆ. 10ನೇ ತರಗತಿ ಮಾರ್ಚಲ್ಲಿ ಪಬ್ಲಿಕ್ ಪರೀಕ್ಷೆ ಬೇರೆ ಇದೆ. ಓದಿಕೊಳ್ಳಲು ಕಷ್ಟ ಆಗ್ತಿದೆ. ಆದಷ್ಟು ಬೇಗ ವಿದ್ಯುತ್ ಕೊಡಿ ಎಂದು ಕೇಳಿಕೊಂಡಿದ್ದಾರೆ. ನನ್ನ ಹೆಸರು ನಿತೀಶ್. ಪಂಜ ಕಾಲೇಜಲ್ಲಿ ಓದುತ್ತಿದ್ದೇನೆ. ನಮಗೆ ಒಂದು ವಿದ್ಯುತ್ ಸಂಪರ್ಕವಿಲ್ಲ. ನಾವು ಶಾಲೆಯಿಂದ ಬಂದು ಚಿಮಿಲಿ ದೀಪದಿಂದ ಓದಬೇಕು. ನಮಗೆ ಚಿಮಿಲಿ ದೀಪದಿಂದ ಓದಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಮತ್ತು ನಮ್ಮ ಆದರ್ಶ ಗ್ರಾಮ ಅಂತೆ, ಬಲ್ಪ ಗ್ರಾಮ ಆದರ್ಶ ಗ್ರಾಮ ಅಂತೆ. ಗ್ರಾಮದಲ್ಲಿ ನಮಗೆ ಮಾತ್ರ ಒಂದು ವಿದ್ಯುತ್ ಸಂಪರ್ಕವಿಲ್ಲದು. ನಮಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವು ಅರ್ಜಿಯೆಲ್ಲ ಕೊಟ್ಟಿದ್ದೇವೆ. ಇದು ವಿದ್ಯುತ್ ಸಂಪರ್ಕಕ್ಕಾಗಿ ಕೊಟ್ಟ ಅರ್ಜಿಗಳು. ನಾನು ಇಷ್ಟು ಕೇಳಿಕೊಳ್ತೇನೆ, ನಮಗೆ ಆದಷ್ಟು ಬೇಗ ವಿದ್ಯುತ್ ಸಂಪರ್ಕ ಮಾಡಿಕೊಡಬೇಕು. ನಮಗೆ ಜೂನಲ್ಲಿ ಪರೀಕ್ಷೆ ಇದೆ. ನಾವು ಹೇಗೆ ಓದುವುದು? ಏನೇ ಆದ್ರೂ ವಿದ್ಯುತ್ ಇಲಾಖೆಯಿಂದ ಆಗಬೇಕಾದ ಕಾರ್ಯವನ್ನು ಅತಿ ಶೀಘ್ರವಾಗಿ ಮಾಡಿ ಕುಶಲಪ್ಪ ಗೌಡ ಅವರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಕಲ್ಪಿಸಲಿ. ಮನೆ ವಿದ್ಯುತ್ ಬೆಳಕನ್ನ ಕಂಡು ಮನ ಬೆಳಗುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಶಿವಭಟ್, ಕಹಳೆ ನ್ಯೂಸ್, ಸುಬ್ರಹ್ಮಣ್ಯ.